ಎ ಶ್ಯಾಮರಾವ್ ಫೌಂಡೇಶನ್, ಶ್ರೀನಿವಾಸ್ ವಿಶ್ವವಿದ್ಯಾಲಯ ಮತ್ತು ಶ್ರೀನಿವಾಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸ್ಥಾಪಕರ ದಿನಾಚರಣೆ ಹಾಗೂ ಶ್ರೀನಿವಾಸ್ ವಿಶ್ವವಿದ್ಯಾಲಯದ 3ನೇ ವಾರ್ಷಿಕ ಘಟಿಕೋತ್ಸವವು ಏಪ್ರಿಲ್ 17ರಂದು ಮಂಗಳೂರಿನ ಪಾಂಡೇಶ್ವರದಲ್ಲಿರುವ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಸಿಟಿ ಕ್ಯಾಂಪಸ್ನಲ್ಲಿ ನಡೆಯಲಿದೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪಿಎಸ್ ಐತಾಳ್ ಮಾತನಾಡಿ, ಎ ಶ್ಯಾಮರಾವ್ ಪ್ರತಿಷ್ಠಾನದಿಂದ ಕೊಡಮಾಡುವ 2021ನೇ ಸಾಲಿನ ಎ ಶ್ಯಾಮರಾವ್ ಸ್ಮಾರಕ ಸಾಧಕ ಪ್ರಶಸ್ತಿಗೆ ಬ್ಯಾಂಕಿಂಗ್, ಸಾಲ ಯೋಜನೆ ಮತ್ತು ಹಣಕಾಸು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕರ್ನಾಟಕ ಬ್ಯಾಂಕ್ನ ಎಂಡಿ ಮತ್ತು ಸಿಇಒ ಆಗಿರುವ ಮಹಾಬಲೇಶ್ವರ ಎಂಎಸ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಏಪ್ರಿಲ್ 17ರಂದು ಪೂರ್ವಾಹ್ನ 11 ಗಂಟೆಗೆ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಪಾಂಡೇಶ್ವರ ಕ್ಯಾಂಪಸ್ನಲ್ಲಿ ನಡೆಯುವ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಎ ಶ್ಯಾಮರಾವ್ ಸ್ಮಾರಕ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಈ ಬಾರಿ ಉಡುಪಿ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ನ ಶಿಕ್ಷಕ ಹರಿಕೃಷ್ಣ ದಂಬೆಯವರು ಆಯ್ಕೆಯಾಗಿದ್ದಾರೆ. ಶ್ರೀನಿವಾಸ್ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾಕ್ಟರ್ ಎ ರಾಘವೇಂದ್ರ ರಾವ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ನಡೆಯಲಿದೆ ಅಂತ ತಿಳಿಸಿದರು. For our 2 programs which are planned to be organized tomorrow on 17th of Saturday, 17th of April 2021. Srinivas group of colleges and Srinivas University are going to celebrate their Founders Day tomorrow, 17th April 2017 at 11 a.m. virtually. We have invited Mr. Alan Pereira as chief guest for Founders Day. Our Honorable President and the Chancellor of Srinivas University, Dr. C.A. Raghavendra Rao, will preside over the function. We are giving 2 awards on Foundation Day. The first award is A. Shamarao Memorial Achievement Award 2021. This year it goes to Sri Mahabaleshwara M.S., Managing Director and CEO of Karnataka Bank. And the second award goes to A. Shamarao Memorial Outstanding Teacher Award 2021 goes to Sri Harikrishna Dambe of Little Rock Indian School, Brahmawar, Udupi. ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವ ಡಾ ಶ್ರೀನಿವಾಸ್ ಮಯ್ಯ ಮಾತನಾಡಿ, ಶ್ರೀನಿವಾಸ್ ವಿಶ್ವವಿದ್ಯಾನಿಲಯದ 3ನೇ ವರ್ಷದ ಘಟಿಕೋತ್ಸವ ಸಂಜೆ 4 ಗಂಟೆಗೆ ನಡೆಯಲಿದ್ದು, ಶ್ರೀನಿವಾಸ್ ವಿವಿಯ ಚಾನ್ಸಲರ್ ಡಾ ಎ ರಾಘವೇಂದ್ರ ರಾವ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಘಟಿಕೋತ್ಸವದಲ್ಲಿ ಉಡುಪಿ ಶ್ರೀ ಪುತ್ತಿಗೆ ಮಠದ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲಮಠ ಸಂಸ್ಥಾನ ಉಪೇಂದ್ರ ತೀರ್ಥ ಪೀಠದ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಹಾಗೂ ಬೆಂಗಳೂರಿನ ಭಾರತೀಯ ವೈದಿಕ ವಾಸ್ತುಶಿಲ್ಪ, ಆಯುರ್ವೇದ ಮತ್ತು ತತ್ವವಿಜ್ಞಾನ ಪರಿಣಿತರಾದ ಆಚಾರ್ಯ ಶ್ರೀ ಧನ್ವಂತ್ ಸಿಂಗ್ ಇವರಿಗೆ ಶ್ರೀನಿವಾಸ್ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಲಿದೆ. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಸಹಕುಲಾಧಿಪತಿ ಡಾ ಎ ಶ್ರೀನಿವಾಸ್ ರಾವ್, ಕುಲಪತಿ ಪಿಎಸ್ ಐತಾಳ್, ಆಡಳಿತ ಮಂಡಳಿಯ ಟ್ರಸ್ಟಿ ಸದಸ್ಯರಾದ ವಿಜಯಲಕ್ಷ್ಮಿ ಆರ್ ರಾವ್, ಪ್ರೊಫೆಸರ್ ಎ ಮಿತ್ರಾ ಎಸ್ ರಾವ್, ಪದ್ಮಿನಿ ಕುಮಾರ್, ಕುಲಸಚಿವರಾದ ಡಾ ಅನಿಲ್ ಕುಮಾರ್, ಮೌಲ್ಯಮಾಪನ ಕುಲಸಚಿವ ಡಾ ಶ್ರೀನಿವಾಸ್ ಮಯ್ಯ, ಅಭಿವೃದ್ಧಿ ಕುಲಸಚಿವ ಡಾ ಅಜಯ್ ಕುಮಾರ್, ಶೈಕ್ಷಣಿಕ ಮತ್ತು ಅಭಿವೃದ್ಧಿ ಕುಲಸಚಿವ ಆದಿತ್ಯ ಕುಮಾರ್ ಭಾಗವಹಿಸಲಿದ್ದಾರೆ. ಸಮಾರಂಭದಲ್ಲಿ 16 ಮಂದಿಗೆ ಗೋಲ್ಡ್ ಮೆಡಲ್, 29 ಪದವಿ, 16 ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ರ್ಯಾಂಕ್, ಒಬ್ಬರಿಗೆ ಎಂಎಸ್, ಒಬ್ಬರಿಗೆ ಪಿಎಚ್ಡಿ, 6 ಮಂದಿಗೆ ಡಿಎಸ್ಸಿ ಪದವಿಯನ್ನು ನೀಡಲಾಗುತ್ತೆ. ಈ ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ನಮ್ಮ ವಿಶ್ವವಿದ್ಯಾನಿಲಯದ ಕುಲಾಧಿಪತಿಗಳಾದ ಡಾಕ್ಟರ್ ಎ ರಾಘವೇಂದ್ರ ರಾವ್ ಅವರು ವಹಿಸಲಿರುತ್ತಾರೆ. ಈ ಘಟಿಕೋತ್ಸವದಲ್ಲಿ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲಮಠ ಸಂಸ್ಥಾನ ಉಪೇಂದ್ರ ತೀರ್ಥ ಪೀಠ ಶ್ರೀ ಪುತ್ತಿಗೆ ಮಠ ಉಡುಪಿ ಹಾಗೂ ಆಚಾರ್ಯ ಶ್ರೀ ಧನ್ವಂತ್ ಸಿಂಗ್ ಸ್ವಾಪಕ ಕುಲಾಧಿಪತಿ ಅಪೆಕ್ಸ್ ಫೌಂಡೇಶನ್ ಅರುಣಾಚಲ ಪ್ರದೇಶ ಇವರಿಗೆ ಶ್ರೀನಿವಾಸ್ ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಡುವುದೆಂದು ತೀರ್ಮಾನಿಸಿದ್ದೇವೆ. ಇದರ ಪ್ರಕಾರ ನಾಳೆ ಸಂಜೆಯ ಹೊತ್ತು ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅವರಿಗೆ ಗೌರವ ಡಾಕ್ಟರೇಟ್ ಕೊಡಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಹ ಕುಲಾಧಿಪತಿಯಾದ ಎ ಶ್ರೀನಿವಾಸ್ ರಾವ್, ಕುಲಪತಿ ಡಾಕ್ಟರ್ ಪಿ ಎಸ್ ಐತಾಳ್ ಹಾಗೂ ಆಡಳಿತ ಮಂಡಳಿಯ ಟ್ರಸ್ಟ್ ಸದಸ್ಯರಾದ ಶ್ರೀಮತಿ ವಿಜಯಲಕ್ಷ್ಮಿ ಆರ್ ರಾವ್, ಪ್ರೊಫೆಸರ್ ಎ ಮಿತ್ರಾ ಎಸ್ ರಾವ್, ಪದ್ಮಿನಿ ಕುಮಾರ್ ಹಾಗೂ
ಎಲ್ಲ ರಿಜಿಸ್ಟ್ರಾರ್ ಕುಲಸಚಿವರಾದ ಎಲ್ಲ ಕುಲಸಚಿವರು ಉಪಸ್ಥಿತರಿರಲಿರುವರು. ಈ ಘಟಿಕೋತ್ಸವದಲ್ಲಿ ನಾವು ಒಟ್ಟು 324 ಪದವಿಗಳನ್ನು ನೀಡಲಿದ್ದೇವೆ. ಅದರಲ್ಲಿ 2 ಗೌರವ ಡಾಕ್ಟರೇಟ್ ಸೇರಿರುತ್ತವೆ. ಸುದ್ದಿಗೋಷ್ಠಿಯಲ್ಲಿ ಕುಲಸಚಿವ ಡಾ ಅನಿಲ್ ಕುಮಾರ್, ಮಾಧ್ಯಮ ಸಂಯೋಜಕಿ ಪ್ರೊಫೆಸರ್ ಅಶ್ವಿನಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.